ಅಮೃಗದಲನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ವಿಘರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜ ಪಾದಾಂಬುಜಗೆ ಬೊಡಮಡುತ್ತ ಮಣ್ಣಿಬನಿ ಕಥಾಮೃತವ ಧರ್ಮ ಸಂಸ್ಥಾಪನಾಕಾಯ ಸಂಭವಾಮಿ ಯುಗೆ ಯುಗೆ ಎಂದು ಲೋಕಮುಖಕ್ಕೆ ಕೊಟ್ಟ ಮಾತಿನಂತೆ ಲೋಕದಲ್ಲಿ ಧರ್ಮದ ಉದ್ಧಾರಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಈ ಯುಗದಲ್ಲಿ ವಸುದೇವ ದೇವಕಿಯರ ಅಷ್ಟಮ ಗರ್ಭ ಸಂಭೂತನಾಗಿ ಕೃಷ್ಣನಾಗಿ ಜನಿಸಿದ್ದೇನೆ. ಕಾಲಕ್ಕೆ ನರಕನೆಂಬ ದಾನವು ಅತಿ ದೌಷ್ಟ್ಯದಿಂದ ಮೆರೆಯುತ್ತಾ ಇದ್ದಾನೆ. ಅವನ ವಧೆಗಾಗಿ ವೇದಿಕೆಯನ್ನು ಕಲ್ಪಿಸ್ತಾ ಇದ್ದೇನೆ. ಮೊನ್ನೆ ನಡೆದಂತಹ ಘಟನೆ, ಸ್ವರ್ಗಲೋಕದಿಂದ ಪಾರಿಜಾತದ ಪುಷ್ಪವೊಂದನ್ನು ನಾರದರು ನನ್ನ ಕೈಗಿದ್ದು ಅದನ್ನು ಅವರ ಆಸೆಯಂತೆ ರುಕ್ಮಿಣಿಯ ಮುಡಿಗೆ ಅದನ್ನು ಮುಡಿಸಿದ್ದೇನೆ. ಇದರಿಂದ ಕೋಪಗೊಂಡಂತಹ ಸತ್ಯಭಾಮೆಯನ್ನು ಸಮಾಧಾನಪಡಿಸಲು ಸ್ವರ್ಗಲೋಕದಲ್ಲಿರುವ ಪಾರಿಜಾತದ ಪುಷ್ಪವೇನು, ಅದರ ವೃಕ್ಷವನ್ನೇ ನಿನಗೆ ತೋರಿಸುತ್ತೇನೆ ಎಂಬಂತೆ ಮಾತನ್ನು ಕೊಟ್ಟಿದ್ದೇನೆ. ಅವಳ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ದುಷ್ಟನಾದಂತಹ ನರಕನ ವಧೆಗಾಗಿ ವೇದಿಕೆಯನ್ನು ಸಿದ್ಧಪಡಿಸುತ್ತಾ ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತೇನೆ.
ದಾನವ ಕುಲೋದ್ಧಾರಕ ನರಕಾಸುರ ಅಂತ ಕೇಳಿದ್ದೇವೆ. ಬಂದಂತಹ ಕಾರ್ಯ ದೇವತೆಗಳ ಪಕ್ಷಪಾತಿಯಾದಂತಹ ಆ ವಿಷ್ಣುವಿನ ಭಯದಿಂದ ನಮ್ಮವರೆಲ್ಲ ಹೆದರಿ ಹೋಗಿದ್ದರು. ಅವರನ್ನೆಲ್ಲ ಒಂದು ಸೇರಿಸಿ ಈ ಪ್ರಜೋತಿ ಸಿಂಹದ ಸಿಂಹಾಸನವನ್ನೇರಿ ನರಕಾಸುರನ ಮಮತೆಯಿಂದ ಹೊಡೆಯುತ್ತಾ ಇದ್ದೇನೆ. ಮದುವೆಯಾಗಬೇಕ ಉದ್ದೇಶದಿಂದ 16,000 ನಾರಿಯರನ್ನು ಕರೆತಂದು ನೆರೆಮನೆಯಲ್ಲಿಟ್ಟಿದ್ದೇನೆ. ಆದರೆ ನಾನಾದರೂ ಹೇಳಿದ ಮಾತು ನನಗೆ ಮದುವೆಯಾಗಲು ಸರಿಯಾದ ಜೋಡಿಯೊಂದಿದ್ದರೆ ಅದು ದೇವೇಂದ್ರನ ಮನೆದಿ ಸಚಿದೇವಿಯಂತೆ. ಹಾಗಾಗಿ ದೇವಲೋಕಕ್ಕೆ ದಾಳಿಯನ್ನು ಮಾಡಿ ಆ ಸಚಿಯನ್ನು ಪಡೆಯಬೇಕಾಗಿದೆ. ಎಲ್ಲಿಂದಲಾದರೂ ಬರಲಿ ಇತ್ತ
ಓಡೋಡಿ ಬಂದಿದ್ದೇವೆ. ಕರೆಸಿದ ಕಾರಣವೇನು? ನಮ್ಮಿಂದ ಏನಾಗಬೇಕು ಹೇಳುವಿರಾ? ಕಾರಣ ಕೇಳುತ್ತಾ ಇದ್ದೀರಿ. ಸ್ವರ್ಗಲೋಕಕ್ಕೆ ದಾಳಿಯನ್ನ ಮಾಡಿ ಹೌದು ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕಾಗಿದೆ. ಹೌದು, ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ತೆರದಾಡುವಂತೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಅಂತ ಕೇಳಿದ್ದೇವೆ. ಅಂತಹ ಕಾರ್ಯ ದಾಳಿ ಮಾಡಿದ್ದಾನಂತೆ. ಏನು ಶಚಿದೇವಿಯನ್ನು ಕೊಂಡೊಯ್ಯುವ ಆಸೆಯಂತೆ ಆತನಿಗೆ. ಮತ್ತೆ ಈ ಸ್ವರ್ಗಲೋಕದ ಮೇಲೆ ಆಸೆಯನ್ನಿಟ್ಟು ಬಂದಂತಹ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಯಾರು? ನಾನು ಒಬ್ಬನೇ ಹೋಗುವುದು ಸರಿಯೇ? ದೇವಾದಿ ದೇವತೆಗಳಿದ್ದಾರೆ. ದೇವಾದಿ ದೇವತೆಗಳೇ
ಲಗ್ಗೆಯನ್ನಿಟ್ಟಿದ್ದಾನೆ. ಅದೆಷ್ಟೋ ಮಂದಿ ದಾನವರು ಇದುವರೆಗೆ ಬಂದವರಿದ್ದಾರೆ, ಅವರಿಗೆಲ್ಲ ತಕ್ಕ ಶಾಸ್ತಿಯನ್ನು ಮಾಡಿದ್ದೇವೆ. ಬಂದಂತಹ ನರಕ ದಾನವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಆದ್ದರಿಂದ ನೀವುಗಳು ನಿಮ್ಮ ನಿಮ್ಮ ಶಕ್ತಾಯುಧಗಳೊಂದಿಗೆ ಸಿದ್ಧರಾಗಿ ಮಾತನ್ನು ಕೇಳಿ ಖುಷಿಯಾಯಿತು. ನಾವೇನು ತಡ ಮಾಡುವುದು ಸರಿಯಲ್ಲ. ನೀವು ನಿಮ್ಮ ಶಕ್ತಾಯುಧಗಳಿಗೆ ಸಿದ್ಧರಾಗಿ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ನಾನು ಬರುತ್ತೇನೆ.
ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ನನಗೆ ಕಟ್ಟಿಸುವ ಸಂಪಾದನೆಯನ್ನು ಮಾಡಿ ತ್ರಿಮೂರ್ತಿಗಳಿಂದ ಆಶೀರ್ವಾದವನ್ನು ಪಡೆದಂತಹ ಸ್ವರ್ಗ ಲೋಕವೆಂದು ಅನ್ನಂತಹ ದಾರಿಗೆ ಸುಂಕವಿಲ್ಲವೆಂದು ಹೋದರೆ ಸರಿ, ಇಲ್ಲವಾದರೆ ನಿನ್ನ ರುಂಡವನ್ನು ಚೆಂಡಾಡಿಯನ್ನು ಜೋಗ್ಯ ಜೋಗ್ಯ. ಜಯ ಜಯ ಶಿಲೋಲಗ ಶಾತಕ ಪಾಳುವೋ ಭಯ ವಿನಾಶನೇ ಕೃಪಾಳು. ಈ ನಮ್ಮ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ಅಂಡಲೆಯುವಂತೆ ಮಾಡಿದ್ದಾರೆ. ಆತನಿಗೆ ತಕ್ಕ ಶಾಸ್ತಿಯನ್ನು ತಾವು ಮಾಡಬೇಕು. ಸ್ವರ್ಗದಲ್ಲಿ ನಮಗೆ ಪುನರಪಿ ಕಲ್ಪಿಸಬೇಕೆಂದು ನಮ್ಮಲ್ಲಿ ಬಂದಿದ್ದೇವಾ ದೇವಾ, ನೀವೇ ನಮ್ಮನ್ನು ಕಾಯಬೇಕು. ಸುರಪತಿ, ಚಿಂತಿಸಬೇಡ. ಇದು ಅವನ ಸಾಯುವ ಕಾಲಕ್ಕೆ ಬಂದ ಬುದ್ಧಿ ಅಂತ ಭಾವಿಸ್ಕೋ. ಇನ್ನು ನಿಶ್ಚಿಂತೆಯಿಂದಿರು. ಕಿರಿದು ದಿನಗಳಲ್ಲಿ ಅವನನ್ನು ಸಂಹರಿಸಿ ಸ್ವರ್ಗದ ಪೀಠವನ್ನು ನಿನಗೆ ದೊರಕಿಸಿಕೊಡ್ತೇನೆ. ನಿಶ್ಚಿಂತೆಯಿಂದಿರು. ಯುದ್ಧಕ್ಕೆ ಸನ್ನದ್ಧನಾಗಿದ್ದೇನೆ. ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿದ್ದೇನೆ. ಎಲ್ಲಿ ಗರುಡ ಮರಳಿ ಇದ್ದ ಕಡೆ ರೆಕ್ಕೆಯನ್ನು ಬಿಚ್ಚು, ಹಾರಲಿ ನಮ್ಮ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ, ನಿಲ್ಲೆಲೋ ರಮಣ.
ನಿಲ್ಲೆಲೋ ರಮಣ ರಮಣ ಯಾರೊಡ ನಿಲ್ದು ಕದನ ಯಾರೊಡ ನಿಲ್ದು ಕದನ ತಿಳಿಯದಾದೆ ಆತನ ಸ್ವಾಮಿ ಎಂದಿನಂತಿಲ್ಲ. ಹೌದು, ಕೈಯಲ್ಲಿ ಚಕ್ರ ಹಿಡಿದುಕೊಂಡಿದ್ದೇನೆ. ಹೌದು, ಯುದ್ಧದ ಪೋಷಾಕು ಧರಿಸಿದ್ದೇನೆ. ಹೌದು, ಕೈಯಲ್ಲಿ ರಕ್ಷಾ ಕವಚವನ್ನು ಹಿಡಿದಿದ್ದೀರಿ, ಎದೆಯಲ್ಲಿ ರಕ್ಷಾ ಕವಚವನ್ನು ಏರಿಸಿದ್ದೀರಿ. ಸ್ವಾಮಿ, ಕುತೂಹಲ ತಡೆಯುವುದಕ್ಕಾಗುತ್ತಿಲ್ಲ. ಎಲ್ಲಿಗೋ ಹೊರಟಂತಿದೆ. ಎಲ್ಲಿಗೆ ಪಯಣ ಸ್ವಾಮಿ? ನಾ ಹೇಳಿ ಸ್ವಾಮಿ. ವಾಣಿ ಕೇಳೆ ಪೊರಟಿಕ ಕಾರಣ ಗುಣಶೀಲೆ, ಪೊರಟಿಕ ಕಾರಣ ಗುಣಶೀಲೆ. ಕಾರಣ ಗುಣಶೀಲೆ, ಪೊರಟಿಕ ಕಾರಣ ಗುಣಶೀಲೆ. ವೈರಿಯುದಲ್ಲಿ ಕರುಣಿತ ನಯನ ಭೂರಿ ಉಪದ್ರವ ರವಾಣಿಗೆ ಪರಟಿಕ ಕಾರಣ ಗುಣಶೀಲೆ. ಕೇಳೆ ಬೇರೆಲ್ಲಿಗಲ್ಲ, ರಾಜ್ಯೋತಿಷಿ ಪಟ್ಟಣವರಸ ನರಕನೆಂಬ ದಾನವನು ಸ್ವರ್ಗಕ್ಕೆ ದಾಳಿ ಮಾಡಿದ್ದಾನಂತೆ. ಯಮನ ಪಾಶವನ್ನು, ಅದಿತಿಯ ಕುಂಡಲವನ್ನು ಎಲ್ಲ ಅಪಹರಿಸಿದ್ದಾನಂತೆ. ಅದಕ್ಕೋಸ್ಕರ ಅವನಲ್ಲಿ ಸಣಸಾಡಲು ತಯಾರಾಗಿದ್ದೇನೆ. ನೀನು ಬಿಡುವುದು ದಾರಿ ಹೋಗಬೇಕು. ಎಂತಕ್ಕೆ ಸಂತೋಷ? ನಾನು ಸ್ವರ್ಗಕ್ಕೆ ಹೋಗೋದ್ರೆ ನಿನಗೆ ಸಂತೋಷ ಆಗೋದು? ಮತ್ತೆ ನೀವು ಸ್ವರ್ಗಕ್ಕೆ ಹೋಗಿ ಅಲ್ಲಿ ನರಕ ದಾನವನನ್ನು ಕೊಂದು ಅವನ ಅದಿತಿಯ ಕರ್ಣಕುಂಡಲವನ್ನು ತಂದು ನೀವು ಎಲ್ಲಿಗೆ ಕೊಂಡೋಗುತ್ತೀರಿ? ಅದನ್ನು ಸ್ವರ್ಗಕ್ಕೆ. ಸ್ವಾಮಿ, ಸ್ವರ್ಗಕ್ಕೆ ನನಗೂ ಬರಲು ಆಸೆ ಉಂಟು ಸ್ವಾಮಿ. ನಾನು ಬರುತ್ತೇನೆ ನಿಮ್ಮ ಜೊತೆಗೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಅಂದು ನಾರದರು ತಂದ ವಿಚಾರವನ್ನು ನೆನಪಿಸಿ ಮರೆತು ಹೋಯಿತೆ. ಏನು ವಿಚಾರ? ನಾರದರು ಪಾರಿಜಾತ ವೃಕ್ಷವನ್ನೇ ತೋರಿಸುತ್ತೀರಿ ಎಂದು ನನಗೆ ಮಾತು ಕೊಟ್ಟಿದ್ದೀರಿ. ಹಳೆ ಕತೆ. ಹೌದು ಸ್ವಾಮಿ, ನಾನು ಬರುತ್ತೇನೆ. ನನಗೆ ಪಾರಿಜಾತ ವೃಕ್ಷವನ್ನು ನೋಡಬೇಕು ಸ್ವಾಮಿ. ಬಾಬಾ, ನನಗೆ ಸ್ವಲ್ಪ ಯೋಚಿಸಲು ಅವಕಾಶ ಕೊಡು. ಒಂದು ನಿಮಿಷ. ಖಳನ 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 ಖಳನ
ವಧೆಗೆನುತಲೇ ಖಳನ ವಧೆಗೆ ಅನುಕೂಲವೆನುತಲೇ ತಿಳಿದು ತನ್ನೊಳು ಸತಿಯತ ನೊಡಗೊಳುತ್ತ ಸಂತಸದಿಂದ ವಿಘಲಾತ್ಮಜನ ಪೆಗಲೇ ಖಳನ ವಧೆಗೆ ಅನುಕೂಲವೆನುತಲೇ ಆಗ ಕರೆದುಕೊಂಡು ಹೋಗುವುದೇ ಸರಿ. ಯಾಕೆಂದ್ರೆ ವಿಧಿಯ ವರಬಲವೇ ಹಾಗೆ ನರಕನಿಗೆ. ತಂದೆ ತಾಯಿಯಿಂದ ನಿನಗೆ ಮರಣ ಮಗನೇ ಎಂದು. ಅದಕ್ಕೋಸ್ಕರ ಇವಳನ್ನು ಸ್ವಲ್ಪ ನಾಟಕ ಮಾಡಿದ್ದು ನಾನು. ಯಾಕೆಂದ್ರೆ ಸರಿಯಾಗಿ ಕರೀತಿದ್ರೆ ಇವಳು ಬರ್ತಾ ಇರಲಿಲ್ಲ. ಸ್ವಲ್ಪ ಹಠ ಮಾರಿ ಹೆಣ್ಣು. ಮಾಮ ಹೋಗುವಾಗ ದೂರದಲ್ಲಿ ನಿಂತು ನೋಡ್ಬೇಕು. ಅವನ್ ಜನ ಸರಿ ಇಲ್ಲ, ಒಂದು ಸ್ವಲ್ಪ ಹೆಣ್ಣು ಹುಚ್ಚ. ನೀವಿರುವಾಗ ನನಗೆ ಭಯ. ದೂರದಲ್ಲಿ ನಿಂತು ನೋಡ್ತಾ ಇರ್ಬೇಕು ನಾನು ಯುದ್ಧ ಮಾಡು. ಹಾಗೆ ಆಗಲಿ. ಪಟ್ಟಣವನ್ನು ಬಂದು ಸೇರಿದ್ದೇವೆ. ಸಪ್ತ ದುರ್ಗಗಳನ್ನು ಭೇದಿಸಿದ್ದೇವೆ. ಮುರಾಸುರನಿಂದ ನಿರ್ಮಿತವಾದಂತಹ 6,000 ಪಾಶವನ್ನು ಕತ್ತರಿಸಿದ್ದೇವೆ. ಇನ್ನು ತಡ ಮಾಡುವುದಲ್ಲ, ಅವನಿಗೆ ಭಯವನ್ನು ಮೂಡಿಸುವುದಕ್ಕಾಗಿ ಮತ್ತು ನಮ್ಮ ಆಗಮನವನ್ನು ತಿಳಿಯುವುದಕ್ಕಾಗಿ ಶಂಕನಾದವನ್ನು ಒಳಗಿರ್ತೇನೆ.
ಇಂಥ ಕೆಟ್ಟ ಕೆಲಸಗಳು ಮಾಡ್ತೆ. ನನ್ನ ಕೇಡುಗಾಲಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಬಾ. ಮತ್ತೊಂದು ವಾರ್ತೆ. ಅಭೇದ್ಯವಾದಂತಹ 7 ಸುತ್ತಿನ ಕೋಟೆ, ಅದನ್ನು ದಾಟಿ ಬರಬೇಕಿದ್ರೆ ಜಲದುರ್ಗ, ಅಗ್ನಿದುರ್ಗ, ವಾಯುದುರ್ಗವೇ ಮೊದಲಾದ ದುರ್ಗಗಳನ್ನು ಉತ್ತರಿಸಿ ಬರಬೇಕಿದ್ರೆ ಆ ವರ್ತಮಾನವನ್ನು ಕೂಡ ನಮ್ಮವರು ನಮಗೆ ತಿಳಿಸಿದರು. ತಿಳಿಸಿದ್ದು ಯಾರಿಗೆ? ನನ್ನ ಮಾವ, ನನ್ನ ಸೇನಾನಿ ಮುರಾಸುರನಿಗೆ. ಮುರಾಪಾಶವನ್ನು ಮುರಿದು ಮುರನನ್ನು ಕೊಂದನೇ ವೈರಿ. ವರ್ತಮಾನ ತಲುಪಿತು. ತಡ ಮಾಡುವುದಲ್ಲ, ಆಯುಧ ಪಾಣಿಯಾಗಿದ್ದೇನೆ, ನಡೆಯುತ್ತೇನೆ. ಒಂದು ಹೆಣ್ಣಿನ ಜೊತೆಯಲ್ಲಿ ಬಂದವ. ಈ ಭೂಮ, ಈ ನರಕಾಸುರ 16,000 ಹೆಣ್ಣು ಮಕ್ಕಳನ್ನು ಒಂದೇ ಮುಹೂರ್ತದಲ್ಲಿ ಮದುವೆಯಾಗಬೇಕು ಎನ್ನುವ ಸಂಕಲ್ಪವನ್ನು ಇರಿಸಿಕೊಂಡವ. 16,000ಕ್ಕೆ ಒಂದು ಜೊತೆ ಸೇರಿಸಬೇಕು ಅಂತ ಹೇಳಿ ಆ ಹುಡುಗಿಯನ್ನು ಹಿಡ್ಕೊಂಡು ಬಂದಿದ್ಯಾ? ಯಾಕೆ ಬಂದದ್ದು ನೀನು?
ಸ್ವರ್ಗಕ್ಕೆ ದಾಳಿ ಮಾಡಿ ಹಾ. ಯಮನ ಪಾಶವನ್ನು ಅದಿತಿಯ ಕುಂಡಲವನ್ನು ಕದ್ದುಕೊಂಡು ಬಂದಿದ್ದೀಯ. ಹಾ. ನಿನ್ನ ಹೆಸರಿನಲ್ಲೇ ನರಕ ಇದೆ. ನಿನ್ನನ್ನು ಸೀದಾ ನರಕಕ್ಕೆ ಹಾಕ್ತೇನೆ ಈಗ. ನನ್ನನ್ನು ನರಕಕ್ಕೆ ಹಚ್ಚುವುದಕ್ಕೆ ಹುಡುಗಿಯ ನನಗೆ ಒಪ್ಪಿಸಿ ನಡ ಹಿಂದೆ. ಪಕ್ಷಿಯನ್ನು ಏರಿಕೊಂಡು ಬಂದಿಯಲ್ಲ, ನಮ್ಮದು ಪ್ರಾಗ್ಜ್ಯೋತಿಷಪುರ, ಕತ್ತಲೆಯಪುರ. ಹಗಲು ಹೊತ್ತಿನಲ್ಲೂ ಕತ್ತಲೆ, ಅಂತಿರಲು ರಾತ್ರಿ ಹೊತ್ತಲ್ಲಿ ಬಂದ. ಸ್ವಾಮಿ, ನಿಮಗೆ ಆಗುವುದಿಲ್ಲ. ನನ್ನಿಂದ ಆಗುದಿಲ್ಲ, ಕೈ ಕಾಲೇ ಬರ್ತಾ ಇಲ್ಲ. ಮತ್ತೆ ಹಾಗಾದರೆ ನಿಮ್ಮ ಆಯುಧವನ್ನು ನನಗೆ ಕೊಡಿ, ನಾನು ಅವನನ್ನು ಸೋಲಿಸುತ್ತೇನೆ. ಹೌದು ಸ್ವಾಮಿ. ಸುಖ ಹೊಂದುವ ಗೊಳ್ಳಿದು ಗ್ರಹಿಸಿ
ನನ್ನ ಅರಮನೆಯ ಶಯ್ಯಾಗಾರದಲ್ಲಿ ರತಿಕ್ರೀಡೆಯಾಡುವ ಬಾರೆ. ನಿನ್ನ ಸಾಮರ್ಥ್ಯ ಏನೆಂದನು ನನ್ನಲ್ಲಿ ತೋರಿಸು. ಪುರುಷರೊಂದಾಗಿ ಸಮರದಿ ಕಥೆಯೊಳೆಂಜಡೆ ಧರೆ ಗುರುಳುದ ಶಿಶಿಕುಮಾರಗನದ ತನಯ ಮನದಿ ಯೋಚಿಸುತ್ತ ಶತದಳಾತ್ಮಜನಿತ ವರದಲ್ಲಿ ಶತದಳಾತ್ಮಜನಿತ ವರದಲ್ಲಿ ಕ್ಷಿತಿಯೊಳೆನ್ನನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ. ಕ್ಷಿತಿಯೊಳೆನ್ನನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ. ನಿಶ್ಚಯ ನುತಿಸಿದನು ದೇವ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ರಣರಂಗದಲ್ಲಿ ಗೋವಳನನ್ನು ಸೋಲಿಸಿದೆ, ನಿಂದಿಸಿದೆ. ಮತ್ತೆ ಕಣ್ತೆರೆದು ನೋಡಿದಾಗ ಅವನ ಸಹಧರ್ಮಿಣಿಯು, ಅವನ ಜೊತೆಯಲ್ಲಿ ಬಂದಂತಹ ಸ್ತ್ರೀ ಆಯುಧಧಾರಿಣಿಯಾಗಿ ನನ್ನ ಜೊತೆ ಕಾದಾಡುವುದಕ್ಕೆ ಮುಂದಾದಳು. ಮತ್ತೊಂದು ಕ್ಷಣ ಸತಿ ಪತಿಯರು ಒಂದಾಗಿ ಆಯುಧ ಪಾಣಿಗಳಾಗಿ ನನ್ನ ಎದುರು ಮಾರ್ಮಲೆತು ನಿಂತಾಗ, ಅವರಿಬ್ಬರನ್ನು ಕಂಡಾಗ ನನಗೆ ಮತ್ತೆ ಆಯುಧವನ್ನು ಎತ್ತಿ ರಣರಂಗದಲ್ಲಿ ವಿಜೃಂಭಿಸುವ ಮನಸ್ಸಿಲ್ಲ. ಯೋಚನೆಗೆ ಒಳಗಾಗಿದ್ದೇನೆ. ಹೌದು, ನಾನು ಯಾರು, ನನ್ನ ತಂದೆ ಯಾರು, ತಾಯಿ ಯಾರು ಎನ್ನುವಂತಹ ವಿಚಾರವನ್ನೇ ಅರಿಯದ ಸ್ಥಿತಿ ನನ್ನದು. ನರ ಕಪಾಲದಲ್ಲಿ ಸಿಕ್ಕಿ ಬಳಲುತ್ತಿರುವಂತಹ ಹೊತ್ತಿನಲ್ಲಿ ವಸಿಷ್ಠರ ಅನುಗ್ರಹದಿಂದ ನರಕ ಎನ್ನುವ ಹೆಸರನ್ನು ಪಡೆದು ಕಪಾಲದಿಂದ ಮುಕ್ತಿಯನ್ನು ಪಡೆದು ನನ್ನದೇ ಆದಂತಹ ಒಂದು ಜೀವನ ವ್ಯವಸ್ಥೆ ಅಂತ ಇತ್ತು. ಅದನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆ. ಬೇಕಾದ ವರವನ್ನು ಕೇಳು ಮಗನೇ ಅಂತ ಹೇಳಿದಾಗ, ಮರಣವೇ ಬಾರದ ವರವನ್ನು ಅನುಗ್ರಹಿಸು ಎಂದಾಗ, ಹುಟ್ಟಿದ ಜೀವಿಗೆ ಮರಣ ತಪ್ಪದು, ನಿನಗೆ ಮರಣ ಬರುವುದಿದ್ದರೆ ಹೇಗೆ ಎನ್ನುವುದನ್ನು ನೀನೇ ಹೇಳು. ಆಗ ಯೋಚಿಸಿದೆ, ನನ್ನ ತಂದೆ ತಾಯಿಗಳನ್ನು ನಾನು ಕಂಡವನಲ್ಲ, ನನ್ನ ಹುಟ್ಟಿಗೆ ಕಾರಣಕರ್ತರು ಯಾರೆಂಬುದನ್ನು ನಾನು ತಿಳಿದಿಲ್ಲ. ಅದನ್ನು ಸಾಯುವ ಕಾಲದಲ್ಲಾದರೂ ತಿಳಿದುಕೊಳ್ಳಬೇಕು. ಈ ಮನದಿಂದ ದೇವಾ, ನನ್ನ ಜನ್ಮಕ್ಕೆ ಕಾರಣೀಭೂತರಾದ ನನ್ನ ಮಾತಾ ಪಿತೃರು ಒಂದಾಗಿ ಬಂದು ನನ್ನೊಡನೆ ಹೋರಾಡಿದರೆ ಅಲ್ಲಿ ನನಗೆ ಸೋಲವಾಗಬೇಕು. ಅದೇ ನನ್ನ ಮರಣಕ್ಕೆ ದಾರಿಯಾಗಬೇಕು. ತಥಾಸ್ತು ಎಂದಿದ್ದ ಆ ಅಜ ಇಂದು ಆ ಮಾತು ನಿಜವಾಗುತ್ತಾ ಇದೆ. ನನ್ನ ಮುಂದೆ ಕಾಣಿಸಿಕೊಂಡು ಯುದ್ಧ
ಯುದ್ಧರಂಗದಲ್ಲಿ ಆಯುಧ ಭಾರಿಗಳಾದ ಇವರು ನನ್ನ ತಂದೆ ತಾಯಿಯಂದಿರು. ದೇವಾ, ಶರಣಾಗಿದ್ದೇನೆ. ಮೆಚ್ಚಿದಿನ ಗಣಪತಿ ಭಾವಗೆ ನಾವು ಹೆಚ್ಚು ಮಾತುಗಳಿಂದಲೇನು ಸಚ್ಚರಿತ ನೈಜ ಮನದಿಚ್ಛೆಯೇನು ಉಚ್ಚರಿಗಲ ನೀವೇ ನಿಶ್ಚಯವಿದೆ ನಾನು. ಇನ್ನ ಶಿರಚ್ಛೇದನಗೊಂಡು ಈ ಧರೆಗೆ ಬೀಳ್ತದೆ ಅನ್ನುವಷ್ಟರಲ್ಲಿ ನಾವೇ ನಿನ್ನ ತಂದೆ ತಾಯಿಗಳು ಎಂದುಕೊಂಡಿದ್ದೀಯ. ನಿನ್ನ ಮನದ ಅಭಿಷ್ಟ ಏನಂತ ತಿಳಿಸಿಕೊಡು, ಈಡೇರಿಸಿಕೊಡುತ್ತೇನೆ. ಬಯಲಾಸೆ ಮನದಿ ನಿರತವೇ ಲಯ ಬೆದರು ಧರೆಯೊಳಗೆ ಮೆರೆವಂತೆ, ನಿರತವೇ ಲಯ ಬೆದರು ಧರೆಯೊಳಗೆ ಮೆರೆವಂತೆ ಇರಿಸುತ್ತ ಕರುಣವನ್ನು ಮುದದಿಯೇ ದೇವ. ನೀನೇ ಹರಿ ಎನ್ನುವುದಾಗಿ ನನಗೆ ಅರ್ಥವಾಯಿತು. ವೈಕುಂಠವಾಸಿ ಶೇಷ ತಲ್ಪದಲ್ಲಿ ಪವಡಿಸಿರುವಂತಹ ನಾರಾಯಣನೇ ದುಷ್ಟ ದಾನವನಾದಂತಹ ಹಿರಣ್ಯಾಕ್ಷನನ್ನು ಕೊಲ್ಲುವ ಸಂದರ್ಭದಲ್ಲಿ ವರಾಹ ರೂಪಿನಿಂದ ಭೂದೇವಿಯನ್ನು ರಕ್ಷಣೆ ಮಾಡುವಂತಹ ಹೊತ್ತಿನಲ್ಲಿ ಆ ವರಾಹ ಸ್ವಾಮಿ ಹಾಗೂ ಭೂದೇವಿ ಅವರ ಮಿಲನದಿಂದ ಹುಟ್ಟಿಕೊಂಡಂತಹ ಶಿಶು ನಾನು. ಅರ್ಥವಾಯಿತು. ಇದೀಗ ಈ ಯುಗದಲ್ಲಿ ನೀವು ಕೃಷ್ಣ ಎನ್ನುವಂತಹ ಹೆಸರಿನಿಂದ ನನ್ನ ತಾಯಿಯಾದಂತಹ ಭೂದೇವಿ ಸತ್ಯಭಾಮೆ ಎನ್ನುವ ಹೆಸರಿನಿಂದ ನೀವು ಸತಿಪತಿಯರು ಒಂದಾಗಿ ಗರುಡ ವಾಹನವನ್ನು ಏರಿಕೊಂಡು ರಾಜ್ಯೋತಿಷ್ಯಪುರಕ್ಕೆ ಬಂದು ನಮ್ಮವರನ್ನೆಲ್ಲ ಕೊಂದು ನನಗೀಗ ಒಂದು ಹೊಸ ದಾರಿಯನ್ನು ತೋರಿಸುತ್ತಾ ಇದ್ದೀರಾ. ದೇವಾ, ಬದುಕುವ ಆಸೆ ನನಗಿಲ್ಲ, ಆದರೆ ಒಂದು ಬಯಕೆ, ನರಕ ಎನ್ನುವ ನನ್ನ ಹೆಸರು ಸೂರ್ಯ ಚಂದ್ರರು ಇರುವ ತನಕ ಉಳಿಯುವಂತೆ ಅನುಗ್ರಹವನ್ನು ಮಾಡಬೇಕು ದೇವಾ, ಅನುಗ್ರಹವನ್ನು ಮಾಡಬೇಕು. ಅದಕ್ಕೆ ಪೂರ್ವದಲ್ಲಿ ಯುದ್ಧರಂಗವನ್ನು ಪ್ರವೇಶ ಮಾಡಿದಂತಹ ನಿಮ್ಮ ಪುತ್ರನಾದಂತಹ ನರಕಾಸುರ, ನಾನಿಂದು ನಿಮ್ಮ ಸಾಮೀಪ್ಯವನ್ನು ಬಯಸುವುದಿಲ್ಲ. ನನ್ನ ಬಯಕೆ ಏನಿದ್ದರೂ ಸಾಯುಜ್ಯ. ಅದಕ್ಕಾಗಿ ಅದನ್ನು ನೀವಿಬ್ಬರು ಜೊತೆಯಲ್ಲಿ ನನಗೆ ಅನುಗ್ರಹಿಸಬೇಕು. ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ನರಕಾಸುರನಿಗೆ ಮೋಕ್ಷ ಕರುಣಿಸಿದ್ದಾಗಿದೆ. ನಾವು ಯುದ್ಧ ಶುರು ಮಾಡಿದ ದಿನವು ಅಶ್ವಿಜ ಬಹುಳ ದಿಶೆಯ ಕಾಲ. ದಿಶೆ ಕಳೆದು ಉಷೆ ಬರುವ ಹೊತ್ತು, ಅದು ಚತುರ್ದಶಿ. ಚತುರ್ದಶಿಯ ದಿನ ಇವನ ವಧೆಯಾಗಿದೆ, ಇವನಿಗೆ ಮೋಕ್ಷವಾಗಿದೆ. ಈ ಚತುರ್ದಶಿಯು ಅದು ನರಕ ಚತುರ್ದಶಿ ಎಂದು ಲೋಕದಲ್ಲಿ ಕರೆಯಲ್ಪಡಲಿ. ಅಷ್ಟು ಮಾತ್ರವಲ್ಲದೆ ನರಕ ಚತುರ್ದಶಿಯ ದಿನ ಯಾರು ಅಭ್ಯುಂಜನ ವ್ರತಾಚರಣೆಯನ್ನು ಮಾಡುತ್ತಾರೋ, ತೈಲಾಭ್ಯಂಜನ ವ್ರತಾಚರಣೆಯನ್ನು ಯಾರು ಮಾಡುತ್ತಾರೋ ಅವರಿಗೆಲ್ಲ ಚತುರ್ವಿಧ ಮೋಕ್ಷವನ್ನು ಕರುಣಿಸುವವನಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನರಕನು ಬಂಧನದಲ್ಲಿರಿಸಿದಂತಹ 16,000 ನಾರಿಯರನ್ನೆಲ್ಲ ಜೊತೆಗೂಡಿಕೊಂಡು ನಾವು ದ್ವಾರಕೆಗೆ ತೆರಳುವವರಿದ್ದೇವೆ. ಕುಬೇರನ ಮಣಿಶೈಲವನ್ನು, ಅದಿತಿಯ ಕುಂಡಲವನ್ನು, ಯಮನ ಪಾಶವನ್ನು ಸುರಪಾಲನಿಗೆ ಒಪ್ಪಿಸಿದ್ದಾಗಿದೆ. ಆಗಸದಲ್ಲಿ ಸುಮನಸರು ಸುಮವೃಷ್ಟಿಯನ್ನು ಗೈತಾ ಇದ್ದಾರೆ. ಇನ್ನು ಮುಂದಕ್ಕೆ ನಿನಗೆ ಪಾರಿಜಾತ ವೃಕ್ಷವನ್ನು ತೋರಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನಡೆಯೋಣ.